ಇನ್ನು ಸುಬ್ರಹ್ಮಣ್ಯ ಇಲ್ಲಿನ ವಿವಿಧ ಕಡೆಯ ಮಳೆ ಹಾನಿ ಪ್ರದೇಶಗಳ ಭೇಟಿಗೆ ಬಂದಿದ್ದ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ವಿ ಸುನೀಲ್ ಕುಮಾರ್ ಅವರಿಗೆ ಮಳೆಯಾಲ ಐನೆಕ್ಕಿದ್ದು ಹದಗೆಟ್ಟ ರಸ್ತೆಯ ದರ್ಶನವನ್ನ ಸ್ಥಳೀಯ ಬಿಜೆಪಿ ನಾಯಕರು ತಪ್ಪಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುಬ್ರಹ್ಮಣ್ಯದಿಂದ ಐನೆಕ್ಕಿದ್ದು ಹರಿಹರ ಪಲ್ಲದಡ್ಕ ಭಾಗಕ್ಕೆ ಮಳೆಯಾಳ ಮೂಲಕ ಸಂಚರಿಸಬೇಕಿದ್ದ ಉಸ್ತುವಾರಿ ಸಚಿವರನ್ನ ತೀರಾ ಹದಗೆಟ್ಟ ರಸ್ತೆಯಲ್ಲಿ ಸಂಚರಿಸುವ ಬದಲಿ ರಸ್ತೆಯಾಗಿ ನಡುಗಲ್ಲು ಮೂಲಕ ಸುತ್ತು ಬಳಸಿ ಕರೆದೊಯ್ದರು ಎನ್ನಲಾಗಿದೆ. ಇದರಿಂದಾಗಿ ಸಚಿವರಿಗೆ ಇಲ್ಲಿನ ಸ್ಥಿತಿ ಅರ್ಥವಾಗಲಿಲ್ಲ ಮತ್ತು ವಸ್ತುಸ್ಥಿತಿ ತಿಳಿದುಕೊಳ್ಳುವುದು ಸಾಧ್ಯವಾಗಿಲ್ಲ. ಇದರಿಂದ ಸ್ಥಳೀಯ ಗ್ರಾಮಸ್ಥರು ತೀವ್ರ ಬೇಸರಗೊಂಡಿದ್ದಾರೆ. ಸುಬ್ರಹ್ಮಣ್ಯದಲ್ಲಿ ಮಲಯಾಳ ಐನೆಕ್ಕಿದು ರಸ್ತೆ ಮೂಲಕ ತೆರಳುವ ಬಗ್ಗೆ ಸಚಿವ ಸುನೀಲ್ ಕುಮಾರ್ ಅವರಲ್ಲಿ ಮಾತನಾಡಿದ್ದು ಅದಕ್ಕೆ ಅವರು ಒಪ್ಪಿಗೆ ಸೂಚಿಸಿದ್ದರು. ಇದೇ ರಸ್ತೆಯಲ್ಲಿ ಕೆಲವು ದಿನಗಳ ಹಿಂದೆ ಬಸ್ ಒಂದು ಹೂತು ಹೋಗಿತ್ತು. ಇದೀಗ ಬಿಜೆಪಿ ನಾಯಕರ ನಡೆಗೆ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಜಿಲ್ಲಾಧಿಕಾರಿ ಉಸ್ತುವಾರಿ ಸಚಿವರ ಬೆಂಗಾವಲು ಪಡೆ ಗರಂ ಆಗಿರುವ ಘಟನೆಯೂ ನಡೆದಿದೆ. ನಾವು ಕಾರ್ಯಕರ್ತರು ನಾವು ಎಷ್ಟು ಯಾಕೆ ಹೋಗ್ತಾ ಇದ್ರಿ, ಹರಿಹರಕ್ಕೆ ಹೋಗೋದು ಅಂತ ಹೇಳಿದ್ದಲ್ವಾ? ಆಯ್ತು ನಡೀರಿ, ಹಿಂಗೆ ಹೋಗೋಣ. ಎಷ್ಟು ಯಾಕೆ ಹೋಗ್ತಾ ಇದ್ರಿ, ಹರಿಹರಕ್ಕೆ ಹೋಗೋದು ಅಂತ ಹೇಳಿದ್ದಲ್ವಾ? ಆಯ್ತು ನಡೀರಿ, ಹಿಂಗೆ ಹೋಗೋಣ.